ವೀಟ್ ಪರೋಟಲ ಬರ್ಪುಣ ಕೂಡ ಚಾಯ್ ಬನ್ ಇದೊಂದು ಎಂಥದ್ದು ಹಾಕ್ತೇನೆ ಹೇಳಿ ಮನೆ ಹತ್ರ ಇಷ್ಟು ದೊಡ್ಡ ತೋಡು ಮಾಡಿದ್ದಾರೆ. ಇದು ಯಾವಾಗ ಮುಚ್ಚುದ ಗೊತ್ತಿಲ್ಲ. ಇಲ್ಲಿ ಒಬ್ಬ ಕೂತ್ಕೊಂಡಿದ್ದಾನೆ. ಒಂದು ಹೇಳಿದ್ದು ಕೇಳಿದೆ, ಇಲ್ಲಿ ಇವನದು ಬರೀ ಉಪದ್ರವೇ ಜಾಸ್ತಿ. ಇಲ್ಲ ಸ್ವಲ್ಪ ಇವನ ಹತ್ರ ಮಾತಾಡಿಸ್ಲಿಕ್ಕೆ ಬಂದರೆ ಸಾಕು. ಇವನು ನಮ್ಮದು ಗಿಡದ ಪಪ್ಪಾಯ ಒಳ್ಳೆ ಸ್ವೀಟ್, ಹಣ್ಣೆ ಆಗಲಿಲ್ಲ, ಒಳ್ಳೆ ಇರ್ತದೆ ಪಪ್ಪಾಯ ನೋಡಿ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿಂದ ನಾನು ಸಹ ಒಂದು ಚಿಕ್ಕದಾಗಿ ಬ್ಲಾಗ್ ಮಾಡಿ ಹಾಕುವ ಅಂತೇಳಿ, ಡೈಲಿ ರೊಟೀನ್ ಇದು ಬಗ್ಗೆ ಬ್ಲಾಗ್ ಮಾಡಿ ಹಾಕುವ ಅಂತ ಇದ್ದೇನೆ. ಸೊ ನಾನು ವಾಕಿಂಗ್ ಹೋಗಿದ್ದೆ. ವಾಕಿಂಗಿಗೆ ಹೋಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಹೀಗೆ ಮನೆ ಹತ್ರ ವಾಕ್ ಮಾಡ್ತೇನೆ ಬೆಳಿಗ್ಗೆ. ಇಲ್ಲಿ ಬೆಳಿಗ್ಗೆನೇ ಕಿರಿಕಿರಿ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಕೆಲಸ ಮಾಡ್ತಾರೆ ಇದರದ್ದು ಕಲ್ಲಿದು, ಅದರದ್ದು ಸೌಂಡಲ್ಲಿ ಒಂದು ವಿಡಿಯೋಗೆ ವಾಯ್ಸ್ ಕೊಡಲಿಕ್ಕೆ ಸಾಗೋದಿಲ್ಲ ಆ್ಯಕ್ಚುಲಿ, ಅಷ್ಟು ಕಿರಿಕಿರಿ ಸೌಂಡ್ ಅದರದ್ದು. ಅದು ಯಾವಾಗ ನಿಲ್ತದ ಗೊತ್ತಿಲ್ಲ, ಆಗ ಸೌಂಡ್ ಹೋಗ್ಬೋದು. ಯಾರೋ ಕಾರಲ್ಲಿ ಬಂದ ಜಂತು ಬಂದರು ನೋಡಿ. ಹೊಸ ಅಂದ್ರೆ ಅಡುಗೆ ಹೊತ್ತಿನ ಎಂಕ್ಲ ಗೊತ್ತಾಯ್ತೇರಂತ. ಸ್ಕೂಟಿ ಇಲ್ಲ ಬರ್ತೇನೆ, ಹೊಸಲಾಂಟಿನ ಮನೆಯಿಲ್ಲ. ಹಾಗೆ ಅದು ಕರಕರಿಯಲ್ಲಿ ವಾಯ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ವಾಕಿಂಗ್ ಮಾಡ್ತಾ ಬಂದೆ. ಇಲ್ಲಿ ನಮ್ಮದು ಕಸಿನ್ ಮನೆಗೆ ದೂರದವರು ಬಂದಿದ್ದಾರಲ್ಲ, ಅವ್ರ ಹತ್ರ ಒಂಚೂರು ಮಾತಾಡುವ ಅಂತ. ಈಗ ಒಬ್ಬಳು ಓಡಿ ಹೋದ್ಲು ನನ್ನನ್ನು ತೋರಿಸಬೇಡ ಅಂತ. ಬೆಳಿಗ್ಗೆ ಎದ್ದು ಎಂಥ ಕೆಲಸ ನಮಗೆ ಹೀಗೇನೆ, ಬಟ್ಟೆ ಒಗೆದು ಆಯ್ತು. ಫಸ್ಟ್ ನನ್ನ ಮಾಮನ ಹತ್ರ ಮಾತಾಡೋ ಹೋಗಿ. ಅಂತ ನನ್ನ ಮಾಮನ ಮನೆಗೆ ಬಂದದ್ದು. ಮಾಮಕ್ಕೆ ತೋರಿಸೋದು ಬೇಡ ಹೇಳುದ ಮಾಮ. ವಿನಯ್ ಆಂಟಿ ನೋಡ್ತಾರೆ. ಹೌದು. ಅಲ್ಲ ಇಲ್ಲಿ ಇಲ್ಲ, ಕಾಲಲ್ಲಿ ಇಲ್ಲ, ಇದು ಅವ್ರಿಗೆ ಕಳಿಸ್ತೇನೆ, ನೋಡ್ತಾರೆ ಅವರು. ಅಲ್ಲ ಸತ್ಯ ಹೇಳಿ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಹೇಳಿ? ಇಷ್ಟು ಮೆಟ್ಟೆ ಎಂತ ಇದ್ದು? ಅತಿ ಮೆಟ್ಟೆ ಇರೋದು ಇಷ್ಟು ರಾಶಿ ಮೆಟ್ಟೆ ಎಲ್ಲ ಹಾಕೊಂಡು ಒಬ್ಬೊಬ್ಬರದ್ದು ಎರಡೆರಡ ನೋಡು. ಅಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಮಾತಾಡುವ. ಗಿಡ ಎಲ್ಲ ಚಂದ ಉಂಟು ನೋಡಿ, ಎಷ್ಟು ಚಂದ ಗಿಡಗಳು. ಮಲ್ಲಿಜ್ ಆಂಟಿ ಗೋಡೆ. ನಾಮೇ ಬಪ್ಪುಜಿ ಇಂಕ ಕಲ್ಲ ಉಚ್ಚಾರ ಅನ್ಪರದ್ದು ಆಯ್ತ ಪುದರ್ ಏರ್ ಮಲ್ದಿನೊಂದು ವೀಟ್ ಪರೋಟಲ ಬರ್ಪುಣ ಕೂಡ ಚಾಯ್ ಬನ್ ಅರ್ನ ಪುದರ್ ಪಂಡ್ರೆ ಅನ್ಯಾರ್. ಈಗ ಅಂದಿಲ್ಲ ಇರ್ತೀನಿ ഞാൻ തിനിപ്പിച്ച് കാണ്ട് അങ്ങനെയുള്ള ട്രോഫി എത്തണത്തില്ല. കനിഷ്ക സുന്ദരില്ലല്ലോ. ಹಾಯ್ ಮನಿ ಪುಜ್ಜಿಯೋ ಸಕ್ಕ ತೂಪಿ ನಮ್ಮ ಜಾಸ್ತಿ ಗೊಂಡೆ ಪುಂಡು ಗುಲಾಬಿ. ವಾಕಿಂಗ್ ಆಲ್ಮೋಸ್ಟ್ ಆಗ್ತಾ ಬಂತು. ಒಂದು ಮಾವನ ಮನೆಗೆ ಹೋಗಿ ಬಂದೆ. ನನ್ನ ದಾಂಟಿ ಹತ್ರ ಒಂದು ಸ್ವಲ್ಪ ಹೋಗಿ ಮಾತಾಡಲಿಕ್ಕೆ ಉಂಟು. ಅವರದೆಂಥದ್ದೊಂದು ಬ್ಯಾಂಕಿದು ಗೃಹಲಕ್ಷ್ಮಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅಂದರೆ ಎಲ್ಲರಿಗೆ ಬಂದಿದ್ದು ಆಲ್ಮೋಸ್ಟ್, ಅವರಿಗೆ ಬರಲಿಲ್ಲ. ಆ್ಯಕ್ಚುಲಿ ಅವರಿಗೆ ನೀಡುಂಟು ಪಾಪ, ಅವರಿಗೆ ಬರಬೇಕಿತ್ತು, ಅವರಿಗೆ ಬರಲಿಲ್ಲ. ಅದೆಂತ ಅಂತೇಳಿ ಚೆಕ್ ಮಾಡಲಿಕ್ಕೆ ಉಂಟು ಹೋಗಿ. ಯಾವಾಗಲೂ ಹಾಗೆ, ಯಾರಿಗೆ ಅಗತ್ಯ ಇರ್ತದೆ ನೀಡಿರ್ತದೆ ಅವರಿಗೆ
ಬರುವುದಿಲ್ಲ. ಯಾರು ಬೇಡ ಬೇಡ ಹೇಳ್ತಿದ್ರು ಅವರಿಗೆಲ್ಲ ಪಕ್ಕ ಪಕ್ಕ ಬರ್ತದೆ. ಹಾಗೆ ಎನಿಸುವಾಗ ಒಂದೊಂದು ಸತಿ ಬೇಜಾರಾಗ್ತದೆ. ಯಾಕೆ ಹೇಳಿದರೆ ಎಲ್ಲರಿಗೆ ಬರಬೇಕಿತ್ತಲ್ವ, ಬರಲಿಲ್ಲ. ಅದೆಂಥ ಫಾಲ್ಟು, ಅದೆಂಥ ವಿಷಯ ಅಂತೆಲ್ಲ ನೋಡಬೇಕು. ಮತ್ತು ನಾನು ಈಗ ಆಂಟಿ ಮನೆಗೆ ಹೋಗಿ ಅಲ್ಲಿಂದ ಪೇಟೆಗೆ ಹೋಗ್ತಿದ್ದೇನೆ. ಪೇಟೆಗೆ ಹೋದ ಮೇಲೆ ಅಲ್ಲಿ ಎಂತೆಲ್ಲ ತಗೊಳ್ತೇನೆ ಅಂಥೇಳಿ. ತಗೊಳ್ಳೋದೇನು ದೊಡ್ಡದಿಲ್ಲ, ಎಲ್ಲರೂ ಎನಿಸ್ಬೋದು ಇವಳೆಂಥ ಪೇಟೆಗೆ ಹೋಗಿ ದೊಡ್ಡ ತಗೊಳ್ತೆ. ದಿನನಿತ್ಯಕ್ಕೆ ಬೇಕಾಗುವಾಗ ಎಂತಾದರೂ ಸ್ವಲ್ಪ ತರಕಾರಿ ಇದ್ದರೆ, ಸೊಪ್ಪು ಇರ್ತದೆ ಮೂರಲ್ಲಿ ಜಾಸ್ತಿ. ನೋಡಿ, ನಾನಿವತ್ತು ಇದರಲ್ಲಿ ಬೆಂಡೆಕಾಯಿದು ಒಂದು ರೆಸಿಪಿ ಮಾಡ್ತಿದ್ದೇನೆ. ಅದು ಹಾಕ್ತೇನೆ. ಅದು ಮೂರಲ್ಲಿ ತಂದದ್ದು, ಕಾಲು 23 ರೂಪಾಯಿಗೆ 1 ಕಿಲೋ. ಸೊ ಬೆಂಡೆಕಾಯಿ 23 ರೂಪಾಯಿಗೆ 1 ಕಿಲೋ ಸಿಕ್ತು. ವೆಯ್ಟ್ ಲಾಸ್ ಇದು ಜರ್ನಿ, ಫ್ಯಾಟ್ ಲಾಸ್ ಇದು ಭಾರಿ ಟಫ್ ಉಂಟು ಮಾರೆ. ಎಲ್ಲ ಮಾಡಬೇಕು, ಬಾಯಿ ಕಟ್ಟಬೇಕು. ಬಾಯಿ ಕಟ್ಟೋದಂತೇಳಿ ಹೇಳೋದಿಲ್ಲ, ಬಟ್ ಹೆಲ್ದಿ ತಿನ್ನುವಂಥ ಅಭ್ಯಾಸ ಆಗಿದೆ ಈಗ. ಹೆಲ್ದಿಯಾಗಿರುವಂಥದ್ದು ತಿನ್ನಲಿಕ್ಕೆ ಆಗಿದೆ. ಇದೊಂದು ಎಂಥದ್ದು ಹಾಕ್ತೇನೆ ಹೇಳಿ ಮನೆ ಹತ್ರ ಇಷ್ಟು ದೊಡ್ಡ ತೋಡು ಮಾಡಿದ್ದಾರೆ. ಇದು ಯಾವಾಗ ಮುಚ್ಚುದ ಗೊತ್ತಿಲ್ಲ. ತುಂಬ ಸಮಯದಿಂದ ಹೀಗೇನೆ ಉಂಟು. ಗಾಡಿ ಎಲ್ಲ ಹೋಗಲಿಕ್ಕೆ ಬರಲಿಕ್ಕೆಲ್ಲ ಎಷ್ಟು ಪ್ರಾಬ್ಲಮ್ ಆಗ್ತದೆ. ಇದರ ಮೇಲಿಂದ ಹೋಗ್ಬೇಕು ಗಾಡಿ. ಎಲ್ಲ ಅರ್ಧಂಬರ್ಧ ಮಾಡಿಟ್ಟು ಹೋಗುದು. ಸೈಬರಿಗ ಅಲ್ಲಿ ಬರೀಲಿಕ್ಕೆ ಎಂತ ಇಲ್ಲ, ಖಾಲಿ ಒಂದು ಫಾರ್ಮಿಗೆ ಫಿಲಪ್ ಮಾಡಿ ಇದು ಮಾಡಲಿಕ್ಕೆ. ಆಂಟಿ ನೀವು ನಮಗೆ ಮನೆ ಹತ್ತಿರದವರೆಗೆ ರೋಡ್ ಇಲ್ಲ. ಹೀಗೆ ಸ್ವಲ್ಪ ಎಲ್ಲ ಹೀಗೆ ಅಂದರೆ ರಿಕ್ಷಾ ಹೋಗುವಷ್ಟು ಸರಿ ಕಟ್ಟು ರೋಡ್ ಆಗಲಿಲ್ಲ. ಸ್ಕೂಟಿ ಒಂದು ಭಾರಿ ಕಷ್ಟದಲ್ಲಿ ಹೋಗ್ತದೆ ಅಷ್ಟೆ. ಇದೊಂದು ರೋಡ್ ಸರಿಯಾಗಬೇಕು ಮಾರೆ. ಏನಕ್ಕಾದ್ರೆ ಅರ್ಜೆಂಟ್ ಮನೆಯವರೆಗೆ ಎಂತಾದರೂ ತರಬೇಕು ಹೇಳಿದರೆ ಎಲ್ಲ ಹೊತ್ಕೊಂಡೇ ಬರಬೇಕು. ಉಪದ್ರ ಇದೊಂದು ದೊಡ್ಡ ಸಮಸ್ಯೆ. ಇಲ್ಲಿ ಒಬ್ಬ ಕೂತ್ಕೊಂಡಿದ್ದಾನೆ. ಒಂದು ಹೇಳಿದ್ದು ಕೇಳಿದೆ, ಇಲ್ಲಿ ಅನ್ನೋದು ಬರೀ ಉಪದ್ರವೇ ಜಾಸ್ತಿ. ಜೋರಾಗಿದ್ದಾನೆ. ಸುಮ್ಮನೆ ಬೊಗಳೋದು, ಕಿರಿಕಿರಿ ಮಾಡೋದು, ತಪ್ಪಿಸ್ಕೊಂಡು ಹೋಗೋದು. ನೋಡು, ಮಾತಾಡಿ ಈಗ. ಗುರೇಪುದು ಎಷ್ಟು ಕಟ್ಟಿ ಹಾಕ್ಲಿಕ್ಕಿಲ್ಲ ಇವನನ್ನು. ಹೊಟ್ಟೆ ತುಂಬ ಊಟ ಹಾಕಿದರೆ ಸಹ ಇವನದ್ದು ನೋಡುದು ನೋಡಿ, ಭಾಷೆ ಇಲ್ಲದವನು. ಇಲ್ಲಿ ಒಬ್ಬಳಿದ್ದಾಳೆ, ಇವಳು ಪರವಾಗಿಲ್ಲ ಸ್ವಲ್ಪ. ಇವನ ಹತ್ರ ಮಾತಾಡಿಸ್ಲಿಕ್ಕೆ ಬಂದರೆ ಸಾಕು. ಇವನು ನಮ್ಮದು. ಒಂದು ಎಂಕನಿಲ್ಲದ ಪಿರಿ ಪಿರಿ ಪುಚ್ಚಂದಂಜು ಬೈದಿನ ತಪ್ಪ ಒಂದು ಎಂಕಲೇ ತುಂಬ ಬೈದಿನ ದವ್ವೆ ಬೈದಿನ ಅದೇ ಬಂದದ್ದು ನೋಡಿ. ಈಗ ಪ್ಯಾಮ್ ಪ್ಯಾಂ ಖಾಲಿ ಕೂಗುದು, ತಿನ್ನೋದು, ಮಲಗುದು. ಇಲ್ಲಿ ಹಿಡಿಲಿಕ್ಕೆ ಅದಕ್ಕೆ ಆಗುದಿಲ್ಲ, ಗೊತ್ತಿಲ್ಲ. ಬಾ ನೋಡಿ, ಪ್ಯಾಮ್ ಪ್ಯಾಮ್. ಮೊನ್ನೆ 3 ದಿನ ಹುಷಾರಿಲ್ಲದೆ ಮಲಗಿತ್ತು. ಎಲ್ಲರಿಗೆ ಹಾಯ್ ಮಾಡು, ಹಾಯ್ ಮಾಡ. ನಾನು ಮಾರ್ಕೆಟವರೆಗೆ ಹೊರಟದ್ದು. ಮಾರ್ಕೆಟಿಗೆ ಹೋಗಿ ನೋಡ್ತೇನೆ. ಮಾರ್ಕೆಟಲ್ಲಿ ವಿಡಿಯೋ ಮಾಡಲಿಕ್ಕಾದರೆ ಮಾಡ್ತೇನೆ, ಇಲ್ಲದಿದ್ದರೆ ಎಂತೆಲ್ಲ ತೊಗೊಂಡು ಬಂದೆ ಅಂತೇಳಿ ಶೇರ್ ಮಾಡ್ತೇನೆ. ಓಕೆ. ಕಾಪಿಗೆ ಹೋಗಿ ಬಂದದ್ದು, ಸಾಕಾಯಿತು. ಸ್ವಲ್ಪ ಒಂದು ಆಂಟಿ ಒಟ್ಟಿಗೆ ಹೋದದ್ದು. ಅವರದ್ದು ಒಂದು 2-3 ಕೆಲಸ ಎಲ್ಲ ಬಾಕಿ ಇತ್ತು. ಹಾಗೆ ಅವರೊಟ್ಟಿಗೆ ಹೋಗಿ ಬೆಳಿಗ್ಗೆ ಹೋಗಿ ಮಧ್ಯಾಹ್ನದವರೆಗೆ ಹೀಗೇನೆ ಆಯಿತು. ಬರುವಾಗ ಮೆಂತ್ಯ ಸೊಪ್ಪು ಸುಮಾರು ಹುಡುಕಿದೆ. ಯಾವಾಗಲೂ ಮೋರಲ್ಲಿ ಇರ್ತದೆ. ಇವತ್ತು ಮೋರಲ್ಲಿ ಸಹ ಇಲ್ಲ ಮೆಂತ್ಯ ಸೊಪ್ಪು. ಆದರೆ ಇವತ್ತು ಶುಕ್ರವಾರ ಸಂತೆ ಅಲ್ಲ, ಹಾಗೆ ಸಂತೆಯಲ್ಲಿ ಮೆಂತ್ಯ ಸೊಪ್ಪು ಸಿಕ್ಕಿತ್ತು. ಸೊ 20 ರೂಪಾಯಿಗೆ 2 ಕಟ್ಟು. ಮತ್ತೊಂದು ಚೂರು ಇದು ತಂದದ್ದು, ನೆಲಕಡಲೆ. ಸಂತೆಯಲ್ಲಿ ಇದ್ರದ್ದು ನೆಲಕಡಲೆ, ಸಿಪ್ಪೆದು. ಅಪ್ಪ ತಿಂದು 70 ಉಂಟು ಹೇಳ್ತಿದ್ದಾರೆ. ಇಡ್ಡೆಜ್ಜ
ಮಲ್ಲ ಮಲ್ಲ ಉಂಟು, ನೋಡ್ಲಿಕ್ಕೆ ದೊಡ್ಡದುಂಟು, ಅದು ಎಳತಾಗಿ ಉಂಟು ಹೇಳ್ತಾರಪ್ಪ. ಮತ್ತೆ ಪೀರೆಗೆ 20 ರೂಪಾಯಿ, 20 ರೂಪಾಯಿಗೆ 6 ತುಂಡು ಪೀರೆ ಬಂತು. ಸಾಕಾಯ್ತು. ಸಾಕು ಹೇಳಿದ್ರೆ ಬಿಸಿಲು ತಲೆದು ನೆತ್ತಿಗೆ ಹೊಡಿತದೆ, ಅಷ್ಟು ಜೋರುಂಟು ಬಿಸಿಲು. ನಮ್ಮದು ಲಕ್ಕಿ ನೋಡ್ತಾ ಇದ್ದಾನೆ, ಅವನಿಗೆ ಎಂತ ತರಲಿಲ್ವಾ ಅಂತ. ಆಯಿತು, ಈಗ ನನಗೆ ಇನ್ನು ಫುಡ್ ರೆಡಿ ಆಗಬೇಕು ಮಧ್ಯಾಹ್ನಕ್ಕೆ. ಸೊ ಇದು ಮೆಂತ್ಯ ಸೊಪ್ಪು ಇದೊಂದು ಇಡೀ ಕಟ್ಟ ಹಾಕಿ ರಾಗಿದೊಂದು 4-5 ರೊಟ್ಟಿ ಮಾಡೋದು. ಅದರಲ್ಲಿ 2 ರೊಟ್ಟಿ ನನಗೆ, ಮತ್ತೊಂದು ಪೀರೆದು ಅಲ್ಲಿಗೆ ಒಂದು ಸುಕ್ಕ ಮಾಡೋದು. ಅಲ್ಲಿಗೆ ಲಂಚ್ಗೆ ಟೈಮ್ ಆಗ್ತಾ ಬಂತು ಮಾಡೋದು. ನನ್ನ ಫುಡ್ ರೆಡಿ ಆದಮೇಲೆ ಮತ್ತೆ ಸಿಗ್ತೇನೆ. ಎಲ್ಲ ಪೀರೆ ಬೆಳೆದದ್ದು ಮಾರೆ, ಒಂದು ಸಹ ಒಳ್ಳೇದಿಲ್ಲ, ಎಲ್ಲ ಬೆಳೆದು ಹೋಗಿದೆ. ಸ್ವಲ್ಪ ಪೀರೆ ಸಿಕ್ಕಿತ್ತು, ಇದರದೊಂದು ನನಗೆ ಮಧ್ಯಾಹ್ನಕ್ಕೆ ಇದು ಸುಕ್ಕದಾಗಿ. ಆಮೇಲೆ ಇಲ್ಲಿ ಮೆಂತೆದ್ದು ರಾಗಿ ರೊಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದು ಮಧ್ಯಾಹ್ನದ ಲಂಚ್ ನನ್ನದು. ಒಂದು ಕಪ್ ಇದು ರಾಗಿ ಹಿಟ್ಟಲ್ಲಿ ಒಂದು 5 ರೊಟ್ಟಿ ಆಯ್ತು. ಊಟ ಮಾಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನಾನು. ಅಂದರೆ ಸ್ವಲ್ಪ ಮೈಗೆ ಹುಷಾರಿಲ್ಲ ನನಗೆ, ಸ್ವಲ್ಪ ಫೀವರ್, ಹೆಡ್ಡೇಕ್ ಎಲ್ಲ ಆಗ್ತಾಯಿತ್ತು. ಹಾಗೆ ಸ್ವಲ್ಪ ರೆಸ್ಟ್ ಮಾಡಿದೆ. ಈಗ ಸಂಜೆಗೆ ವಾಕಿಗೆ ಹೋಗಬೇಕಿತ್ತು, ಬಟ್ ಇವತ್ತು ವಾಕ್ ಸಹ ಹೋಗ್ತಾ ಇಲ್ಲ ನಾನು. ಸ್ವಲ್ಪ ಬೇಡ ಅಂತ ಇವತ್ತೊಂದು ದಿನ ಈವ್ನಿಂಗ್ ವಾಕ್ ಸ್ಕಿಪ್ ಮಾಡುವ ಅಂತೇಳಿ ಹಾಗೆ ಮನೆ ಹತ್ರವೇ ಇದ್ದೇನೆ. ತೋಟದ ಹತ್ರ ಬಂದು ಹಾಗೇನೆ ಮಾತಾಡಿಸುವ ಅಂತ ಬಂದೆ. ನೋಡ್ಬೋದು ನೀವು, ತುಂಬ ಪಪ್ಪಾಯ ಆಗಿದೆ ನಮ್ಮದು ಗಿಡದ ಪಪ್ಪಾಯ. ಒಳ್ಳೆ ಸ್ವೀಟ್, ಹಣ್ಣು ಆಗಲಿಲ್ಲ, ಒಳ್ಳೆ ಇರ್ತದೆ ಪಪ್ಪಾಯ. ನೋಡಿ ತುಂಬ ಆಗ್ತದೆ ಪಪ್ಪಾಯ. ಇನ್ನೊಂದು ನಿಮಗೆ ತೋರಿಸ್ತೇನೆ ನೋಡಿ, ಚಿಕ್ಕ ಗಿಡದ ಪಪ್ಪಾಯ ಒಳ್ಳೆ ಸ್ವೀಟ್, ಹಣ್ಣು ಆಗಲಿಲ್ಲ, ಒಳ್ಳೆ ಇರ್ತದೆ ಪಪ್ಪಾಯ. ನೋಡಿ ತುಂಬ ಆಗ್ತದೆ ಪಪ್ಪಾಯ. ಇನ್ನೊಂದು ನಿಮಗೆ ತೋರಿಸ್ತೇನೆ ನೋಡಿ, ಚಿಕ್ಕ ಗಿಡದಲ್ಲಿ ಇಷ್ಟೇ ಚಿಕ್ಕ ಗಿಡ, ಅದರಲ್ಲಿ ನೋಡಿ ಅಂತೆ ಪಪ್ಪಾಯ ಸುಮಾರಾಗಿದೆ. ಅದೊಂದು ಇದೊಂದು 2 ಗಿಡದಲ್ಲಿ ಒಂದು ಸಾಧಾರಣ ಸುಮಾರಾಗಿದೆ ಪಪ್ಪಾಯ. ಕೆಲವು ತಿಂದ್ವಿ ನಾವು, ಯಾವಾಗಲೂ ಹಣ್ಣು ಆಗ್ತಾ ಇರ್ತದೆ. ಪಪ್ಪಾಯ ಹೊರಗಿಂದ ತಂದು ತಿನ್ನೋದಿಲ್ಲ, ಇಲ್ಲಿಂದಲೇ ತಿನ್ನೋದು. ಹಾಗೆ ಮೊನ್ನೆ ಇಲ್ಲಿ ಮರಗೆಣಸಿದ್ದು ಮರ ದೊಡ್ಡದಾಗಿತ್ತು, ಇದರಲ್ಲಿ ಒಂದು ತೆಗೆದ್ವಿ. ಅದು ಅಷ್ಟು ತುಂಬ ದೊಡ್ಡದಾಗಿರಲಿಲ್ಲ, ಇಷ್ಟು ದೊಡ್ಡದು ಬೆಳೆದಿದೆ. ಆದರೆ ಕಿತ್ತರೆ ಅಂತ ಇರೋದಿಲ್ಲ, ಅದಕ್ಕೆ ಸ್ವಲ್ಪ ಸಮಯ ಇರಲಿ ಅಂಥೇಳಿ ಬಿಟ್ಟದ್ದು. ಇಲ್ಲಿ ಪೈನಾಪಲ್ದು ನಮ್ಮದೇ ಗಿಡದಲ್ಲಿ ಆದ ತೊಟ್ಟಿಗೆ ಎಷ್ಟು 2-3 ಪೈನಾಪಲ್ ತಿಂದಿದ್ವಿ ನಾವು. ಹಾಗೆ ಆಚೆ ಈಚೆ ದೂರ ಬೇಡ ವಾಕ್ ಅಂತೇಳಿ ಇವತ್ತು ಇಲ್ಲಿ ಹತ್ತಿರದಲ್ಲಿ ಮನೆ ಹತ್ರ ಮಾಡೋದು. ಇಲ್ಲಿ ಕೆರೆ ಉಂಟು ನೋಡ್ಬೋದು, ಮಳೆ ಬಂದಾಗೆಲ್ಲ ಇಲ್ಲಿ ಕೆರೆಯಲ್ಲಿ ನೀರು ನಿಲ್ತದೆ. ಸೊ ಇವತ್ತಿದ್ದು ಫಸ್ಟ್ ಬ್ಲಾಗ್ ನನ್ನದು. ಟ್ರೈ ಮಾಡಿದೆ, ಒಂದು ಚಿಕ್ಕ ಪುಟ್ಟ ವಿಷಯನೆಲ್ಲ ಹಂಚ್ಕೊಂಡೆ. ಎಷ್ಟು ಒಳ್ಳೆಯದಾಗಿದೆ ಅಂತೇಳಿ ಗೊತ್ತಿಲ್ಲ. ಇನ್ನು ಡೈಲಿ ಟ್ರೈ ಮಾಡ್ತೇನೆ ಒಳ್ಳೆ ವಿಷಯವನ್ನು ಕೊಡಲಿಕ್ಕೆ. 990 ಚಿಲ್ಲರೆ ಆಗಿದ್ದಾರೆ ಸಬ್ಸ್ಕ್ರೈಬರ್. 1K ಆಗಲಿಕ್ಕೆ ಸ್ವಲ್ಪ ಬಾಕಿ ಉಂಟು. ನೋಡು ನಾಳೆ ಅಷ್ಟೊತ್ತಿಗೆ 1K ಆಗ್ಬೋದು. ನಿಮ್ಗೆ ಯಾರಿಗಾದರೂ ಪಪ್ಪಾಯ ಬೇಕಿದ್ರೆ ನನಗೆ ಹೇಳಿ, ನಾನೊಂದು ನಿಮಗೆ ಕಳಿಸಿ ಕೊಡ್ತೇನೆ.
ಪಪ್ಪಾಯ. ಇಲ್ಲಿ ಸಹ ಒಂದು ದೊಡ್ಡ ಮರ ಉಂಟು, ಅದರಲ್ಲಿ ಆಗಿದೆ, ಅದರಲ್ಲಿ ಸಹ ಚಿಕ್ಕದಾಗಿದೆ. ಓಕೆ, ಹಾಗಾದರೆ ವಿಡಿಯೋನ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್.